ಪ್ರಮುಖವಾಗಿ ಕಳೆದ ಹಲವು ವರ್ಷಗಳಿಂದ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು ಬ್ರಹ್ಮರಕುಟ್ಲು ಟೋಲ್ ಗೇಟ್ ವಿಚಾರ. ಸೊ ಆ ವಿಚಾರವನ್ನು ಗಮನಿಸೋದಾದರೆ ಅಪ್ಡೇಟನ್ನು ಗಮನಿಸ್ತಾ ಹೋಗೋಣ ಒನ್ ಬೈ ಒನ್ ಆಗಿ. ಸೊ ಅನೇಕ ದಿನಗಳಿಂದ ಮತ್ತೆ ಚರ್ಚೆಗೆ ಬರ್ತಾ ಇರುವಂಥದ್ದು ಬ್ರಹ್ಮರಕುಟ್ಲು ಟೋಲ್ ಗೇಟ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಟೋಲ್ ಗೇಟನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಇದು ಕಳೆದ ಹಲವು ವರ್ಷಗಳಿಂದ ಕೇಳ್ತಾ ಬರ್ತಾ ಇರುವಂತಹ ಸುದ್ದಿ. ಟೋಲ್ ಗೇಟನ್ನು ತೆರವುಗೊಳಿಸಬೇಕು ಅನ್ನುವಂಥ ವಿಚಾರಕ್ಕೆ ಅಂದರೆ ಇದು ಅನಧಿಕೃತವಾಗಿದೆ. ಕಳೆದ 23 ವರ್ಷಗಳಿಂದ ಈ ಒಂದು ರಸ್ತೆಗೆ ಟೋಲನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆ. 23 ವರ್ಷಗಳಿಂದ ಬರೋಬ್ಬರಿ 23 ವರ್ಷದಿಂದ ಕಲೆಕ್ಟ್ ಮಾಡಲಾಗಿರುವಂಥ ಟೋಲು ಹಣವನ್ನು ಲೆಕ್ಕ ಹಾಕ್ಕೊಂಡ್ರೆ ಆ ಹಣದಲ್ಲಿ ಇಂತಹ 3 ರಸ್ತೆಗಳನ್ನು ನಿರ್ಮಾಣ ಮಾಡ್ಬೋದು. ಈಗ ನಿಯಮ ಬಾಹಿರವಾಗಿ ಟೋಲ್ ಸಂಗ್ರಹ ಆಗಿದೆ ಅಂತ ಹೇಳಿ ಜಿಲ್ಲೆಯಲ್ಲಿ ಸಾರ್ವಜನಿಕರ ವಿರೋಧಗಳು ಕೇಳಿ ಬರ್ತಾ ಇದೆ. ಕಳೆದ 23 ವರ್ಷಗಳಿಂದ ಟೋಲ್ ಸಂಗ್ರಹಿಸ್ತಾ ಇರುವಂತಹ ಕಾರಣಕ್ಕೋಸ್ಕರ ಟೋಲ್ ಗೇಟ್ ವಿರುದ್ಧ ಸಮಾನ ವಯಸ್ಕರ ಒಂದು ತಂಡವನ್ನು ರಚಿಸಿ ಧರಣಿಯನ್ನು ಮಾಡಲಾಗ್ತಾ ಇದೆ. ಈ ಟೋಲನ್ನು ಮುಚ್ಚಬೇಕು ಅನ್ನುವಂಥದ್ದು 23 ವರ್ಷಗಳಿಂದ ಟೋಲ್ ಸಂಗ್ರಹ ಆಗ್ತಾ ಇತ್ತು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಇದು ನಿಯಮ ಬಾಹಿರ ಅನ್ನುವಂಥ ಒಂದು ವಿಚಾರ ಇದೆ. ಯಾಕೆ ನಿಯಮ ಬಾಹಿರ ಅಂತ ಹೇಳಿದರೆ ಈ ಮಂಗಳೂರಲ್ಲಿ ಈಗ ಹೆದ್ದಾರಿ ಪ್ರಯಾಣವೇ ತೀರಾ ದುಬಾರಿ ಆಗೋಗಿದೆ. ಒಂದು ವೇಳೆ ಈ ಮಂಗಳೂರಲ್ಲಿ ಪ್ರೆಸೆಂಟ್ ಸಿಚುವೇಶನ್ನ ಗಮನಿಸ್ತಾ ಹೋದರೆ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಅಥವಾ ಗ್ಯಾಸ್ ಬೆಲೆ ಏರಿಕೆ ಆಗಿರುವಂಥದ್ದು ದುಬಾರಿ ಅಲ್ಲ. ಈ ಬರೀ ಟೋಲ್ ಗೇಟನ್ನು ಟೋಲ್ ಹಣವನ್ನು ಪಾವತಿ ಮಾಡಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವಂಥದ್ದೇ ತುಂಬಾ ಕಷ್ಟ ಆಗಿದೆ. ಬ್ರಹ್ಮರಕುಟ್ಲಿಗೆ 30 ಕಿಲೋಮೀಟರ್ ಅಂತರದಲ್ಲಿ ತಲಪಾಡಿ ಟೋಲ್ ಗೇಟ್ ಇವೆ. ಹಾಗೂ ಈ ಕಡೆ ಬರೋದಾದರೆ 42 ಕಿಲೋಮೀಟರ್ ಅಂತರದಲ್ಲಿ ಹೆಜಮಾಡಿ ಟೋಲ್ ಗೇಟ್ ಇವೆ. ಟೋಲ್ ರೂಲ್ಸ್ ಇರೋ ಪ್ರಕಾರ 60 ಕಿಲೋಮೀಟರ್ಗೊಂದರಂತೆ ಟೋಲ್ ಗೇಟನ್ನು ರಚನೆ ಮಾಡಬೇಕು. ಆದರೆ ಇಲ್ಲಿರುವಂಥದ್ದು ನಿಯಮ ಬಾಹಿರವಾಗಿ ಹತ್ತಿರ 30 ಕಿಲೋಮೀಟರ್ ಹತ್ತಿರ, 42 ಕಿಲೋಮೀಟರ್ ಹತ್ತಿರ. ಇದ್ರ ಜೊತೆಗೆ ಇದೀಗ ಮತ್ತೆ ಒಳಾಲು ಮತ್ತು ಪಣಕಜೆ ಹಾಗೂ ಗಂಜಿಮಠದಲ್ಲಿ 3 ಟೋಲ್ ಗೇಟ್ ನಿರ್ಮಾಣಕ್ಕೆ ಯೋಜನೆಯನ್ನು ರಚಿಸಿರುವಂಥದ್ದು. ಇದೀಗ ಸದ್ಯಕ್ಕಿರುವಂಥ ಅಪ್ಡೇಟ್ಗಳು. ಮತ್ತೆ ಧರಣಿಯ ಬಳಿಕ ಈಗ ರಾಷ್ಟ್ರೀಯ ಹೆದ್ದಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಗ್ತಾ ಇರುವಂತಹ ಕೆಲವೊಂದು ಗೊಂದಲಗಳನ್ನು ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಯಾವುದೇ ಬೈಪಾಸ್ ಇಲ್ಲ, ಮೇಲ್ಸೇತುವೆಗಳಿಲ್ಲ, ಅಂಡರ್ ಪಾಸ್ಗಳಿಲ್ಲ, ಸರ್ವಿಸ್ ರಸ್ತೆ ಅಂತೂ ಮೊದಲೇ ಇಲ್ಲ. ಗುಣಮಟ್ಟದ ನಿರ್ವಹಣೆಯೇ ಅದರ ಮಾತೇ ಹೇಳಬೇಕಂತ ಏನಿಲ್ಲ. ಇದು ಯಾವುದೂ ಕೂಡ ಇಲ್ಲದಂತಹ 4 ಪಥದ ರಸ್ತೆ ಇದರ ಟೋಲ್ ಸಂಗ್ರಹ ಆಗ್ತಾ ಇದೆ. ಕಳೆದ 23 ವರ್ಷಗಳಿಂದ ಟೋಲ್ ಸಂಗ್ರಹವಾದರೂ ಕೂಡ ಹೂಡಿದ ಹಣ ಮರು ಸಂಗ್ರಹ ಆಗಿಲ್ಲ ಅಂತ ಹೇಳಿ ಉತ್ತರವನ್ನು ನೀಡ್ತಾ ಇದ್ದಾರೆ. ಇದನ್ನು ನಂಬಬೇಕು ಬಿಡಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಪ್ರಸ್ತುತ ಬ್ರಹ್ಮರಕುಟ್ಲು ಟೋಲ್ ಗೇಟ್ನಿಂದ ಬೆಂಗಳೂರು ಕಡೆಗೆ 31 ಕಿಲೋಮೀಟರ್ ದೂರದ ಉಪ್ಪಿನಂಗಡಿಯ ಒಳಾಲೆ ಎಂಬಲ್ಲಿ ಹಾಗೂ ಚಿಕ್ಕಮಗಳೂರು ಕಡೆಗಿನ ಹೆದ್ದಾರಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ಪಣಕಜೆ ಎಂಬಲ್ಲಿ ಮತ್ತು 28 ಕಿಲೋಮೀಟರ್ ದೂರದಲ್ಲಿ ಹಾಗೂ ಸಾಣೂರು ಬಿಕ್ಕನಕಟ್ಟೆ ಹೆದ್ದಾರಿಯಲ್ಲಿ ಗಂಜಿಮಠ ಎಂಬಲ್ಲಿ 32 ಕಿಲೋಮೀಟರ್ ದೂರದಲ್ಲಿ ಹೊಸದಾಗಿ 3 ಟೋಲ್ ಸಂಗ್ರಹ ಕೇಂದ್ರಗಳು ಈಗ ನಿರ್ಮಾಣ ಹಂತದಲ್ಲಿದೆ. ಇದೆಲ್ಲವೂ ಕೂಡ ಅಂತರದ ನಿಯಮಗಳ ಉಲ್ಲಂಘನೆ ಅಲ್ಲದೆ ಜೊತೆಗೆ ಈ ಭಾಗದಲ್ಲಿ ಹೆದ್ದಾರಿ ಪ್ರಯಾಣವೇ ತೀರಾ ದುಬಾರಿ ಆಗೋಗಿದೆ ಅನ್ನುವಂಥದ್ದು ಪ್ರಮುಖ ಚರ್ಚೆಯಲ್ಲಿ ಇರುವಂತಹ ವಿಚಾರ. ಸೊ ಜಿತೇನ್ ಸರ್, ಈ ವಿಚಾರವನ್ನು ಗಮನಿಸೋದಾದರೆ ಆಲ್ರೆಡಿ ಸುರತ್ಕಲ್ ಟೋಲ್ ಗೇಟ್ ಇದೇ ವಿಚಾರಕ್ಕೆ ಸುದ್ದಿ ಆಗಿತ್ತು. ಅದನ್ನು ತೆರವು ಮಾಡಲಾಯಿತು. ಅಷ್ಟು ಹಿಂದೆ ಹೋಗುವಂಥದ್ದು ಬೇಡ. ರೀಸೆಂಟಾಗಿ ಕುಂಬ್ಳೆ ಪಕ್ಕದಲ್ಲಿ ನೆರೆ ರಾಜ್ಯ ಕೇರಳಕ್ಕೆ ಸಂಬಂಧಪಟ್ಟಿರುವಂಥ ಟೋಲ್ ಗೇಟ್ ತಲಪಾಡಿಯಿಂದ ಕುಂಬ್ಳೆಗೆ ಡಿಸ್ಟೆನ್ಸ್ ಇಷ್ಟೇ ಲಿಮಿಟೆಡ್ ಡಿಸ್ಟೆನ್ಸ್ 23 ಕಿಲೋಮೀಟರ್ ಏನಾಗಿರುವಂಥದ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅದು ರಚನೆಯಾದ ಕೆಲವೇ ದಿವಸಗಳಲ್ಲಿ ಅದನ್ನು ತೆರವು ಮಾಡಲಾಯಿತು. ದೊಡ್ಡ ಮಟ್ಟಕ್ಕೆ ಹೋರಾಟಗಳಾಯಿತು, ಅನೇಕ ದಿವಸಗಳ ಧರಣಿ ಆಯಿತು. ಬಳಿಕ ಅದನ್ನು ತೆರವು ಕೂಡ ಮಾಡಲಾಯಿತು. ಆದರೆ ಈಗ ಬ್ರಹ್ಮರಕುಟ್ಲು ಟೋಲ್ ಗೇಟ್ ವಿಚಾರವನ್ನು ನೋಡೋದಾದರೆ ಕಳೆದ 23 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಅವ್ರು ಹೇಳೋ ಪ್ರಕಾರ ಈಗಲೂ ಕೂಡ ಹೂಡಿಕೆ ಮಾಡಿರುವಂಥ ಹಣ ಮರುಪಾವತಿ ಆಗಿಲ್ಲ ಅಂತ ಹೇಳ್ತಾರೆ. ಇದು ಯಾವ ರೀತಿಯಾದಂಥ ಸತ್ಯ ಅಂತ? ಅಂದರೆ ಈ ಟೋಲ್ ಎನ್ನುವಂಥದ್ದು ಟೋಟಲ್ ಈಗ 3 ಇದೆ, ಇನ್ನು 3 ಆಗುತ್ತೆ. ಒಟ್ಟು 6 ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 60 ಕಿಲೋಮೀಟರ್ ವ್ಯಾಪ್ತಿಯೇ ಇಲ್ಲದ 60 ಕಿಲೋಮೀಟರ್ಗೊಂದು ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ 6 ಟೋಲ್ ಗೇಟ್ಗಳು ಕಾರ್ಯ ನೆಕ್ಸ್ಟ್ ಆಗುತ್ತೆ. ಗಂಜಿಮಠ, ಒಳಾಲಿಂದ ಪಣಕಜೆ, ಹೀಗೆ ಇದೆಲ್ಲ ಇನ್ನು ನೆಕ್ಸ್ಟ್ ಆಗುವಂಥದ್ದು. ಅಂದರೆ ಎಲ್ಲ ಕಡೆ ಟೋಲ್, ಇವರು ಸುಲಿಗೆ ಕೇಂದ್ರಗಳನ್ನು ಸುಂಕದ ಕಟ್ಟೆ ಹೇಳಿದಾಗ ಈಗ ಎಲ್ಲ ಕಡೆ ಸುಂಕದ ಕಟ್ಟೆ ಆಗಿಬಿಟ್ಟಿದೆ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ. ಹಿಂದೆ ಸುರತ್ಕಲ್ ಟೋಲ್ ಗೇಟ್ ಹೋರಾಟ, ಅದನ್ನು ಏನು ಬಹಳ ಸಮಯದಿಂದ ಆ ಹೋರಾಟಗಳು ನಡೀತಾ ಇತ್ತು. ನಾನು ಅನೇಕ ಬಾರಿ ಅದರ ವರದಿಗಳನ್ನು ಕೂಡ ನಾವು ಮಾಧ್ಯಮಗಳಲ್ಲಿ ಟೋಲ್ ಹೇಗಾಯಿತು
ಫಂಡ್ ಏನು ಫಂಡ್ ಇಲ್ಲದಿದ್ದರೆ ಟೋಲ್ ಎನ್ನುವಂಥ ಇದೇ ಬರ್ತಿರಲಿಲ್ಲ. ಯಾವಾಗ ಹಿಂದೆ ಒಮ್ಮೆ ಏನು ನಿಧಿಯನ್ನು ಒಡೆದು, ಅಂದರೆ ಅಲ್ಲಿ ನಿಧಿಗಳೆಲ್ಲ ಇರ್ತದೆ, ಅದನ್ನು ತೆಗೆದು ಏನು ರಸ್ತೆಗಳನ್ನು ಮಾಡುವ ಅಂತ ಹೇಳುವಾಗ ಆಗ ಎಡಪಕ್ಷಗಳು ಎಲ್ಲ ಅದಕ್ಕೆ ವಿರೋಧಿಸಿದಾಗ ಟೋಲ್ ಗೇಟ್ ಅಲ್ಲಲ್ಲಿ ಟೋಲ್ಗಳನ್ನು ಮಾಡಬೇಕು ಅಂತ ನಂತರ ಎಲ್ಲ ಟೋಲ್ಗಳು ಆರಂಭ ಆದದ್ದು ಹಿಂದೆ. ಸೊ ಈಗ ಏನು ಹೇಳಿದರೆ, ಈಗ ಎಡಪಕ್ಷಗಳು ಕೂಡ ಈ ಹೋರಾಟದಲ್ಲಿ ಅಂದರೆ ಮಾಡಬಾರ್ದು ಅಂತ ಈಗ ಹೇಳಿದೆ. ಬಟ್ ಟೋಲು ಯಾಕೆ ಹೇಳಿದ್ರೆ ಏನು ಪಬ್ಲಿಕ್ ಪ್ರೈವೇಟ್ ಸಹಭಾಗಿತ್ವದಿಂದ ಟೋಲ್ ಮಾಡುವಂಥದ್ದು ಎಲ್ಲ ಕಡೆ, ಅಂದರೆ ಕಾಂಟ್ರಾಕ್ಟ್ ಗುತ್ತಿಗೆಯನ್ನು ಕೊಟ್ಟಿರುವಂಥದ್ದು, ಹೆದ್ದಾರಿಗಳಿಗೆ ಟೋಲ್ ಮೇಂಟೈನ್ ಮಾಡಲಿಕ್ಕೆ, ನೋಡಲಿಕ್ಕೆ, ಉಸ್ತುವಾರಿ ಕೆಲಸ ನೋಡಲಿಕ್ಕೆ, ಇಂಥದ್ದಕ್ಕೆ ಆಗಿದ್ರೆ ಪ್ರತಿಯೊಂದು ಕಡೆಯೂ ಕೂಡ ಏನು ಟೋಲನ್ನು ತೆಗೆಯೋದ್ರಿಂದ ಇಲ್ಲಿಯ ಜನರಿಗೆ, ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು GST ಕಟ್ಟೋದ್ರಲ್ಲಿ ನಂಬರ್ 1, ಆಮೇಲೆ ಕರೆಂಟ್ ಬಿಲ್ ಕಟ್ಟೋದ್ರಲ್ಲಿ ನಂಬರ್ 1, ಎಲ್ಲ ಬಿಲ್ಗಳನ್ನು ಎಲ್ಲ ತೆರಿಗೆಗಳನ್ನು ಕಟ್ಟುವುದರಲ್ಲಿ ನಂಬರ್ 1. ಇನ್ನು ಮುಂದಿನ ದಿನಗಳಲ್ಲಿ ಬರ್ತದೆ ಹೇಳಿದ್ರೆ ಟೋಲ್ ಕಟ್ಟೋದ್ರಲ್ಲೂ ನಾವೇ ನಂಬರ್ 1, ಕಲಿಯೋದ್ರಲ್ಲೂ ನಾವು, ಆಮೇಲೆ ಈ ಭಾಗದ ಜನ, ದಕ್ಷಿಣ ಕನ್ನಡ ಉಡುಪಿ ಜನರು ನಂಬರ್ 1. ಇನ್ನು ನೆಕ್ಸ್ಟ್ ಮುಂದಿನ ಗುರಿ ಏನಂದರೆ ಟೋಲ್ನಲ್ಲೂ ನಾವೇ ನಂಬರ್ 1. ಅಂದರೆ ಎಷ್ಟು ರೂಲ್ಸ್ಗಳನ್ನು ಹೇರಿದ್ರು ಇಲ್ಲಿಯ ಜನ ಸುಮ್ಮನೆ ಕೊಡ್ತಾರೆ. ನನ್ನ ಪಕ್ಕದಲ್ಲಿ ಕುಂಬಳೆ ನೀವು ಹೇಳಿದರೆ ಅಲ್ಲೂ ಎಷ್ಟು ಬೇಗ ರಿಕಾರ್ಡಿಯಾ, ಅಲ್ಲಿ ಹೀಗೆ ಟೋಲನ್ನು ಹೇಗೆ ಅವರು ಗಲಾಟೆ ಮಾಡಿ ನಿಲ್ಲಿಸಿದ್ರು. ಇಲ್ಲಿ ಈ ಸುರತ್ಕಲ್ ಇದು ನಿಲ್ಲಿಸಬೇಕು ಅಂತ ಎಷ್ಟು ಹೋರಾಟಗಳನ್ನು ನಾವು ಕೂಡ, ಅಂದರೆ ಮಾಧ್ಯಮದಲ್ಲಿ ಕೂಡ ನಾವು ಅಂದರೆ ಎಲ್ಲರೂ ಹೋರಾಟವನ್ನು ಮಾಡಿದ್ದಾರೆ, ಅನಧಿಕೃತ ಅದು ಟೋಲು ಅಂತ. ಬಟ್ ಹೇಗೋ ಒಂದು ಕೇಂದ್ರದವರು ಮಧ್ಯಪ್ರವೇಶಿಸಿ ಏನೋ ಸದ್ಯಕ್ಕೆ ನಿಂತಿದೆ. ಇನ್ನೊಂದು ಅವರಿಗೂ ಕೂಡ ಅಧಿಕೃತವಾಗಿ ಏನು ಮೊನ್ನೆವರೆಗೆ ಒಂದು ಇತ್ತೀಚಿನವರೆಗೆ ಅಲ್ಲಿ ನಿಂತು ಹಣ ತಗೊಳ್ತಾ ಇದ್ರು. ಈಗ ಇದು ಬಂದಿದೆ, ಏನು ಅಲ್ಲೇ ಕಟ್ ಆಗ್ತದೆ, ಆನ್ಲೈನಲ್ಲೇ ಕಟ್ ಆಗ್ತದೆ. ತಪ್ಪಿಸಿ ಹೋದ್ರು ಆ ಕಡೆ ಸೈಡಲ್ಲಿ ಹೋದ್ರು ಕಟ್ ಆಗ್ತದೆ. ನಾನು ನೋಡಿದರೆ ಕೆಲವು ಈ ಕಡೆ ಹೋದಾಗ ಕಟ್ ಆಗೋದಿಲ್ಲ, ಆ ಕಡೆಯಿಂದ ಬಂದಾಗ ಕಟ್ ಆಗ್ತದೆ. ಅಂದರೆ ಹೇಗಾದರೂ ಮಾಡಿ ಇದನ್ನು ಇದು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದು ಖಂಡಿತ ಎಷ್ಟೋ ಸಮಯದ ಹಿಂದೆ ಮಾಧ್ಯಮದವರು ಒಮ್ಮೆ ಅಲ್ಲಿ ಹೋಗುವಾಗಲೂ ತುಂಬ ಸರಿ ಗಲಾಟೆ ಆಗಿತ್ತು. ಅನಧಿಕೃತ ಟೆಂಪೋ ಪತ್ರಕರ್ತರ ತಂಡವನ್ನು ತಡೆದು ಗಲಾಟೆ ಮಾಡಿ ಇದು ಕೊಡೋದಿಲ್ಲ ನಾವು, ಅಂದರೆ ನಾವೇ ಕೊಡಬೇಕು ಅಂತ ಮಾಡಿದೆ. ಮತ್ತು ಬರೆದು ಕೂಡ ಒಂದು ಹಂತದಲ್ಲಿ ನಿಂತಿತ್ತು. ಈಗ ಮತ್ತೆ ಪುನಃ ಏನು ಟೋಲು ಪುನಃ ತಗೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಇದು ಕೇಳೋರು ಯಾರಿಲ್ಲ. ಇನ್ನೊಂದು ಸರಿ ಕಾಂಗ್ರೆಸ್ನವರೇ ಆ ಟೋಲ್ ಗೇಟಿಗೆ ನುಗ್ಗಿ ಎಲ್ಲ ಒಡೆದಾಕಿದ್ದ. ನಾನು ಒಂದು ಬಹಳ ಹಿಂದೆ ಒಡೆದಾಕಿ ಕಾಂಗ್ರೆಸ್ ರಮಾನಾಥ್ ರೈ ಜೊತೆ ಇದ್ದರು ಅವರು. ಅಂದರೆ ಅಲ್ಲಿ ಹೋಗಿ ಏನು ಟೋಲ್ ಗೇಟ್ನ ಮುತ್ತಿಗೆ ಹಾಕೋದು ಮಾತ್ರ ಅಲ್ಲ, ಒಡೆದು ಕೂಡ ಹಾಕಿ ಬಂದಿದ್ದರು. ಅಂದರೆ ಅದು ಕಾನೂನು ಉಲ್ಲಂಘನೆ. ಬಟ್ ಇವರು ಅದು ದೊಡ್ಡ ಮಟ್ಟದಲ್ಲಿ ವಿಷಯಗಳು ಮುಟ್ಟಬೇಕಾದ್ರೆ ಕೆಲವೊಮ್ಮೆ ಅಂಥ ಹೋರಾಟಗಳು ಕಾರಣ ಆಗ್ತದೆ. ಸೊ ಈಗ ಒಂದು ಹೋರಾಟಗಳು ನಡೀತಾ ಇದೆ. ರಮಾನಾಥ್ ರೈಗಳು ಮುಂದಿನ ಎಲೆಕ್ಷನಲ್ಲಿ ಸಕ್ರಿಯ ಆಗಲಿಕ್ಕೆ ಅಂತ ಸಿದ್ದರಾಮಯ್ಯ ಅವರು ಕೂಡ ಮೊನ್ನೆ ಆಶೀರ್ವಾದ ಇದು ಅವರಿಗೆ ಅಭಯಹಸ್ತ ನೀಡಿ ಕೊಟ್ಟಿದ್ದಾರೆ ಕೈ. ಇಲ್ಲದಿದ್ದರೆ ಅಲ್ಲಿಯ ಆ ಜಾಗಕ್ಕೆ ಕೆಲವರೆಲ್ಲ ಟವಲ್ ಹಾಕಿ ಕೂತಿದ್ರು, ಬಂಟ್ವಾಳಕ್ಕೆ ಅಂದರೆ ಅಲ್ಪಸಂಖ್ಯಾತ ಕೋಟ ಕೊಡಬೇಕು ಅಂತ ಹೇಳಿ ಕೆಲವರು ಇಲ್ಲಿಗೆ ಸುರತ್ಕಲ್ಲಿಗೆ ಅಲ್ಪಸಂಖ್ಯಾತ ಕೋಟರು ಬಿಡುವುದು ಅಂತೆಲ್ಲ ಮಾತುಕತೆ ಎಲ್ಲ ನಡೆದಿತ್ತು. ಬಟ್ ಈಗ ಸಿದ್ದರಾಮಯ್ಯ ಅವರು ಅಲ್ಲಿ ಬಂದು ಆಶೀರ್ವಾದ ಮಾಡಿದ್ರೆ ಈಗ ರಮಾನಾಥ್ ರೈ ಅವರ ನಾಯಕತ್ವ ಆಗಿದೆ. ಈಗ ರಮಾನಾಥ್ ರೈ ಅವರು ಈ ಟೋಲ್ ಹೋರಾಟದಲ್ಲೂ ಮತ್ತೆ ಸಕ್ರಿಯರಾಗಿ ರಾಜಕೀಯ ಮತ್ತು ಅವರ ಎಲ್ಲ ಆಯಕಟ್ಟು, ಅವರ ಜನರು ಹೋರಾಟ, ಅವರ ಸಾಮರ್ಥ್ಯವನ್ನೆಲ್ಲ ವೃದ್ಧಿಸಿಕೊಂಡು ಧುಮುಕ್ತಾ ಇದ್ದಾರೆ. ಒಂದು ಒಳ್ಳೆಯ ಸಾಮಾಜಿಕ ಕಳಕಳಿ ಹೋರಾಟದಿಂದ ಅವರು ಧುಮುಕುವುದರಿಂದ ನಮ್ಮೆಲ್ಲ ಅವರಿಗೆ ಬೆಂಬಲ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಇರ್ತದೆ. ಬಟ್ ಇದನ್ನು ನಿಲ್ಲಿಸ್ತಾರೆ ಅಂತ ಎಷ್ಟೋ ವರ್ಷಗಳಿಂದ ಬರ್ತಾ ಇದೆ. ಈ ಬಾರಿ ಆದರೂ ಈ ಹೋರಾಟದ ಸಂದರ್ಭದಲ್ಲಾದರೂ ಆ ಒಂದು ಕೂಗು ಅಥವಾ ಅಲ್ಲಿಯ ಫೈಲ್ ಏನೋ ಪುಟಾಪ್ ಆಗಿದೆ ಅಥವಾ ಅಲ್ಲಿ ನಿಲ್ಲಿಸ್ತೇವೆ ಅಂತ ಹೇಳಿದಂಥ ಆ ಭರವಸೆಗಳು ಈ ಬಾರಿ ಆದರೂ ಕಾರ್ಯಗತಗೊಳ್ಳಿ ಅಂತ ನಮ್ದೊಂದು ಆಶಯ. ಓಕೆ, ಒಂದು ದೂರವಾಣಿ ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಸರ್. ಒಂದು ಮಾತಿದೆ ಅಲ್ಲ, ಭಿಕ್ಷುಕರು ಟವೆಲ್ ಹಾಕಿಕೊಂಡು ಭಿಕ್ಷೆ ಬೇಡ್ತಾರೆ, ಸರ್ಕಾರಗಳು ಟೋಲ್ ಹಾಕಿಕೊಂಡು ಭಿಕ್ಷೆ ಬೇಡ್ತಾ ಇದೆ ಅಂತ. ಹಾಗೆ ಆಗಿದೆ. ಯಾಕೆಂದ್ರೆ ನೋಡಿ, ಇಲ್ಲಿ ರೋಡ್ ಮೇಂಟೆನೆನ್ಸ್ ಕನ್ಸ್ಟ್ರಕ್ಷನ್ ಮಾಡುವವನಿಗೆ ಈಗ 15 ವರ್ಷ ಇದು ರೋಡ್ ಮೇಂಟೆನೆನ್ಸ್ ಗೆ ಅಂತ ಕೊಡ್ತಾರೆ. ಅದನ್ನು ಟೋಲ್ ಅಲ್ಲಿ ಅವರು ಸಂಗ್ರಹ ಮಾಡಿ ಕೊಡ್ಬೇಕು. ವಿಚಾರ ಇರೋದು ಹಾಗೆ.
ಮತ್ತೆ ಟೋಲ್ನಿಂದ ಟೋಲ್ಗೆ 60 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೇಕು ಅನ್ನೋದು ಇದೆ. ಮತ್ತೆ ನೀವು ಬಳಸುವಂತ ಹೆದ್ದಾರಿಗಳು ಹೇಗಿದೆ ಅಂತ ನಾವು ನೋಡ್ತಾ ಇದ್ದೇವಲ್ಲ, ಹೇಗಿದೆ ನಾವು ಪ್ರಶ್ನೆ ಮಾಡ್ಬೇಕು ಅಲ್ವಾ. ಇನ್ನೊಂದು ನೋಡಿ, ಇಷ್ಟು ಎಲ್ಲ ಕಷ್ಟಪಡುವುದಕ್ಕಿಂತ ಈ ಹಣವನ್ನು 15 ವರ್ಷ ಆಯ್ತಲ್ಲ, ಓಕೆ ಬಿಟ್ಬಿಡಿ. ಮತ್ತೆ ಈ ಗೌರ್ಮೆಂಟಿಗೆ ಬೇಕಾದ್ರೆ ಅವರಿಗೆ ರೋಡ್ಗೆ ಕನ್ಸ್ಟ್ರಕ್ಷನ್ಗೆಲ್ಲ ಬೇಕಂತಾದ್ರೆ ಈಗ ನಾವು ವಾಹನಗಳನ್ನು ಹೊರಗೆ ತಗೊಂಡ್ ಬರ್ತೇವಲ್ಲ, ರಿಜಿಸ್ಟ್ರೇಷನ್ ಮಾಡುವಾಗ ಎಲ್ಲವೂ ಬರ್ತವೆ ಅದರಲ್ಲಿ. ರೋಡ್ ಟ್ಯಾಕ್ಸ್ ಕೂಡ ಇನ್ಕ್ಲೂಡ್ ಆಗ್ತದೆ ಅಲ್ವಾ. ಈಗ ನಾನು ಹೇಳುದು ಟೋಲ್ ಟ್ಯಾಕ್ಸ್ ಅಂತ ಒಂದು ಸಪರೇಟ್ ಮಾಡಿ, ಆ ಟೋಲ್ ಅನ್ನು ಅದರಲ್ಲಿ ಕಲೆಕ್ಟ್ ಮಾಡಿ. ಇದು ನೋಡಿ, ಒಂದು ಡೀಸೆಲ್ ಪೆಟ್ರೋಲ್ ಹಾಕೊಂಡು ಹೋಗ್ಬೇಕು, ಅಲ್ಲಿ ಟೋಲ್ ಅಲ್ಲಿ ನಿಲ್ಬೇಕಾದ್ರೆ ಅಷ್ಟು ಮಾಲಿನ್ಯ ನೋಡಿ, ವಾಯು ಮಾಲಿನ್ಯ ಒಂದು ಕಡೆಯಿಂದ, ಈ ಕಡೆಯಿಂದ ಎಷ್ಟೋ ಪೆಟ್ರೋಲ್ ಡೀಸೆಲ್ಗಳು ಖರ್ಚಾಗ್ತವೆ ಅಲ್ವಾ. ಅದಕ್ಕಿಂತ ಅವರು ಗವರ್ಮೆಂಟ್ ಇಂದ ಹೊರಗೆ ಇದು ನಿಮ್ಮ ಕಾರು ಬೈಕ್ ಯಾವುದೇ ಬರ್ಲಿ, ಅದು ಹೊರಗೆ ತಗೊಂಡ್ ಬರ್ಬೇಕಾದ್ರೆ ಅಲ್ಲಿ ಟ್ಯಾಕ್ಸ್ ಹಾಕ್ಬಿಡ್ಲಿ, ಟೋಲ್ ಟ್ಯಾಕ್ಸ್ ಅಂತ ಒಂದು ಕಲೆಕ್ಟ್ ಮಾಡ್ಲಿ ಅಂತ ನಂದೊಂದು ಅನಿಸಿಕೆ. ಇದರಿಂದಾಗಿ ಎಲ್ಲ ಜನರಿಗೆ ಅನುಕೂಲ ಆಗ್ತಿದೆ. ಇಲ್ಲಾಂದ್ರೆ ಅದೊಂದು ತಲೆಬಿಸಿ ನೋಡಿ. ಈಗ ರೋಡ್ ಹತ್ರ ಹೋಗಿ ಇನ್ನೊಂದು ಸಿಗ್ತವೆ, ಅಲ್ಲಿ ಹಣ ಕೊಡ್ಬೇಕು, ಇಲ್ಲಿ ಹಣ ಕೊಡ್ಬೇಕು. ಅದಕ್ಕಿಂತ ಅವರ ಮೊಬೈಲ್ ನಂಬರ್ ಆಪ್ ಉಂಟಲ್ಲ, ಅದಕ್ಕೆ ನಮ್ಮ ಫಿಂಗರ್ ಪ್ರಿಂಟ್ ಇದೆಲ್ಲ ಕೊಟ್ಟು ಅಲ್ಲಿಂದ ಕಲೆಕ್ಟ್ ಮಾಡಿದ್ರೆ ಬೆಟರ್ ಅಂತ ಕಾಣ್ತದೆ. ಇನ್ನು ಮುಂದಕ್ಕೆ ಆದ್ರೆ, ಯಾಕಂದ್ರೆ ನಾವು ತುಂಬಾ ಮುಂದುವರೆದಿದೆ ಈಗ AI ಬಗ್ಗೆ ಮಾತಾಡ್ತೇವೆ ಅಲ್ವಾ. ಇನ್ನು ನಾವು ಹೇಗಿದ್ದೇವೆ, ಓಬಿರಾಯನ ಕಾಲದಲ್ಲಿ ಇದ್ದೇವೆ ಅಲ್ವಾ. ಸ್ವಲ್ಪ ಇದು ಮಾಡ್ಬೇಕು. ಮತ್ತೆ ಪ್ರಯಾಣಿಕರಿಗೆ ನಾವು ಏನ್ ಕೊಟ್ಟಿದ್ದೇವೆ ಅದನ್ನು ಕೂಡ ಯೋಚನೆ ಮಾಡ್ಬೇಕು ಗವರ್ಮೆಂಟ್. ಒಂದು ಶೌಚಾಲಯಗಳು, ಒಂದು ಉದ್ಯಾನವನ ಅಂದ್ರೆ ರಸ್ತೆಯಲ್ಲಿ ಉದ್ದಕ್ಕೆ, ಮತ್ತೆ ಆ ರಸ್ತೆಗಳು ಹೇಗಿದೆ, ಡಬಲ್ ರಸ್ತೆ ಮಾಡಿ ಎಷ್ಟು ನಾವು ಒಂದು ಗ್ಲಾಸಿನಾಗೆ ರಸ್ತೆಗಳು ಬೇಕಾಗಿತ್ತು, ಹೇಗಿದೆ ಈಗ ನಾವು ನೋಡ್ತಾ ಇದ್ರೆ. ಇನ್ನು ಅದೇ ನಾನು ಹೇಳುದಾದ್ರೆ, ಈಗ ಟೋಲ್ ಅನ್ನು ಇನ್ನು ಮುಂದಕ್ಕೆ ಸಂಗ್ರಹಿಸುವ ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ. ಇನ್ನು ನೋಡಿ 3 ಟೋಲ್ ಹೊಸತಾಗತ್ತೆ ಅಂತೆ. ಹಾಗೆ ಟೋಲ್ ಕಟ್ಟುದೇ ಈಗ ದುಸ್ಸರ ಆಗಿಬಿಟ್ಟಿದೆ ಸಾರ್ವಜನಿಕರಿಗೆ. ಬೆಲೆ ಏರಿಕೆ ಒಂದು ಕಡೆಯಿಂದ, GST ಸಂಗ್ರಹ, ಒಂದ್ಸಲ ತೆರಿಗೆಗಳು ಅಲ್ವಾ, ಬೇಕಾದಾಗೆ ಇವರು ಕೂಡ ಟೋಲ್ ಜಾಸ್ತಿ ಮಾಡಿದ್ರೆ, ಅವರಿಗೆ ತೈಲದ ಇದ್ರಲ್ಲಿ ಕೂಡ ಉತ್ಪನ್ನಗಳಲ್ಲಿ ಕೂಡ ಜಾಸ್ತಿ ಮಾಡಿದ್ದಾರೆ, ಗ್ಯಾಸ್ ಕೂಡ ಜಾಸ್ತಿ ಆಯ್ತು. ಅಂದ್ರೆ ಬರ ಹಾಕ್ಬಾರ್ದಲ್ಲ, ಸಾರ್ವಜನಿಕರಿಗೆ ಬರ ಹಾಕ್ಬಾರ್ದು. ಆಗ್ಲಿ ತಕೊಳ್ಳಿ, ಈಗ ಟೋಲ್ ಏನ್ ಫೀಸ್ ಇದೆ ನಾನು ಹೇಳುದಾದ್ರೆ ಆಗ ಹೇಳಿದೆಲ್ಲ ಅದೇ ರೀತಿ ಶೋರೂಮ್ ಇಂದ ಹೊರಗೆ ಬರುವಾಗ್ಲೇ ಒಂದು ವರ್ಷದ ಟೋಲ್ ತಗೊಳ್ಳಿ, ಅದರಲ್ಲಿ ತಗೊಳ್ಳಿ, ಕವರ್ ಮಾಡ್ಲಿ ಅನ್ನೋದು ನನ್ನ ಒಂದು ಅನಿಸಿಕೆ. ಎಸ್ ಥ್ಯಾಂಕ್ ಯು ಜೊತೆ ಸರ್. ಫೈನಲಿ ಈಗ ಇದೇ ವಿಚಾರವನ್ನು ನೋಡ್ತಾ ಹೋದರೆ ಅನೇಕ ಗೊಂದಲಗಳು ಇರುವಂಥದ್ದು. ಅಂದರೆ ಮಂಗಳೂರಿನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬರ್ತಾ ಇದೆ ಅನ್ನುವಂಥದ್ದು. ಅಂದರೆ ಕೇವಲ ಡೀಸೆಲ್ ಬೆಲೆ ಏರಿಕೆ ಅಥವಾ ಪೆಟ್ರೋಲ್ ಬೆಲೆ ಏರಿಕೆ, ಗ್ಯಾಸ್ ಬೆಲೆ ಏರಿಕೆ ಅನ್ನುವಂಥದ್ದು ದುಬಾರಿ ಆಗ್ತಾ ಇಲ್ಲ. ಇದಕ್ಕಿಂತ ಹೆಚ್ಚಾಗಿ ತಾವು ಆಗಲೇ ಹೇಳಿರೋ ಪ್ರಕಾರ ಒಂದು ಜಿಲ್ಲೆಯಲ್ಲಿ 6 ಟೋಲ್ ಗೇಟ್ಗಳು ಇರುವಂಥದ್ದು, ಇದೇ ಒಂದು ದೊಡ್ಡ ದುಬಾರಿ ಆಗಿದೆ. ಕೇವಲ ಒಬ್ಬ ವ್ಯಕ್ತಿಗೆ ಜಿಲ್ಲೆಯಲ್ಲಿ ಪ್ರಯಾಣ ನಡೆಸೋದಕ್ಕೆ ಆತನಿಗೆ ಪೆಟ್ರೋಲ್ ಬೆಲೆ ದುಬಾರಿ ಆಗ್ತಾ ಇಲ್ಲ, ಬದಲಾಗಿ ಟೋಲ್ ಬೆಲೆಗಳು ದುಬಾರಿ ಆಗ್ತಾ ಇರುವಂಥದ್ದು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬ್ರಹ್ಮರಕುಟ್ಲನ್ನು ನಾವು ಗಮನಿಸೋದಾದರೆ ಕೇವಲ ರಾಜಕೀಯ ವಿಚಾರಕ್ಕೋಸ್ಕರ ಮಾತ್ರ ಇದನ್ನು ಕಾಂಗ್ರೆಸ್ ವಿರೋಧವನ್ನು ಮಾಡ್ತಾ ಇದೆಯಾ, ಮತ್ತು BJP ಯಾಕೆ ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ತುಟಿ ಬಿಚ್ಚುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಂತ ಹೇಳಿ? ಈಗ ಇದು BJP ಕಾಂಗ್ರೆಸ್ ಅಂತ ಲಾಸ್ಟ್ ಟೈಮ್ ಕೂಡ ಇಲ್ಲಿ ಕಾಂಗ್ರೆಸ್ ಟೋಲ್ ಹೋರಾಟ ಮಾಡಿತ್ತು. BJP ಅವರು ಕೂಡ ಅಂದರೆ ಅವಾಗ ಹೇಳಿದರು ನಾವು ಅದನ್ನು ಟೋಲನ್ನು ತೆಗೆಸಿಕೊಡ್ತೇವೆ ಅಂತ, ಅಂದರೆ ಭರವಸೆ ನೀಡಿದ್ರು. ಅವರು ಕೂಡ ಇದ್ದರು. ಬಟ್ ಪ್ರಮುಖ ಹೋರಾಟ ಕಾಂಗ್ರೆಸ್ ಮಾಡಿತ್ತು. ಇಲ್ಲೂ ಕೂಡ ಅಷ್ಟೇ, ಈಗ ಪ್ರಮುಖ ಹೋರಾಟ ಕಾಂಗ್ರೆಸ್ ನೇತೃತ್ವದಲ್ಲಿ ಆಗ್ತಾ ಇದೆ. ಇಂಥ ಹೋರಾಟಗಳು ನಡೆದ್ರೆ ನಮಗೆ ಖುಷಿ. ಯಾರೇ ಆಗಲಿ ಸಮಾಜದ ಹಿತದೃಷ್ಟಿಯಿಂದ, ಅಂದರೆ ಅದು ಆಲ್ರೆಡಿ ಅನಗತ್ಯವಾಗಿ ಕಾರ್ಯಾಚರಿಸುವ ಟೋಲ್ ಅಂತ ಎನ್ನುವಂಥದ್ದು ಜಗಜ್ಜಾಹೀರಾಗಿರುವೆ, ಎಲ್ಲರೂ ಒಪ್ಕೊಳ್ಳೋಂಥ ಮಾತು. ಅಂದರೆ ಈಗಲೂ ಅದನ್ನು ಹೇಗೆ ಇಟ್ಕೊಂಡಿದ್ದಾರೆ, ಅದನ್ನು ಕೇಳೋರೇ ಇಲ್ವೋ. ಅಂದರೆ ಈ ಸುರತ್ಕಲ್ಲಿದ್ದು ಕೂಡ ಆ ಥರ ಕಾನೂನು ಬಾಹಿರ ಅಂತ ಹೇಳುವಾಗ ಅದನ್ನು ಗಮನಕ್ಕೆ ತರ್ತೇವೆ ಅಂತ MP ಅವರು ಎಲ್ಲ ಹೇಳಿದರು. ಮತ್ತು ಅದು ಯಶಸ್ವಿ ಕೂಡ ಆಗಿತ್ತು. ಮತ್ತು ಅದರೊಟ್ಟಿಗೆ ದೊಡ್ಡ ಹೋರಾಟವೂ ಕೂಡ ನಡೆದಿತ್ತು. ಅಂದರೆ ಎರಡು ಏಕಕಾಲದಲ್ಲಿ ಆಗಬೇಕು. ಹಾಗೆ BJP ಅವರು ಕೂಡ MP ಅವರು ಅಥವಾ ಇದನ್ನು ಅಂದರೆ ಸರಿಯಾದ ಕಡೆಗೆ ಒಯ್ಯಬೇಕು. ಇವರು ಇಲ್ಲಿ ಹೋರಾಟ ಮಾಡಿ ಗಮನವನ್ನು ಸೆಳೆಯಬೇಕು, ಜನರಿಗೆ ಖುಷಿಯಾಗುವ ಒಂದು, ಅಂದರೆ ಒಳ್ಳೆಯ ಸುದ್ದಿಯನ್ನು ಸಿಗಬೇಕು ಅಂತ. ಅಷ್ಟರಲ್ಲಿ ಇದೊಂದು 2 ಹೋದರೆ ಇನ್ನೊಂದು 3 ಹೊಸದಾಗಿ ಬರ್ತದೆ. ಆದರೂ ಕೂಡ ಇದು ಅವಧಿ ಮೀರಿದ್ದನ್ನು ಆದಷ್ಟು ಬೇಗ ಮುಗಿಸಬೇಕು. ನಿಯಮ ಬಾಹಿರ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಸ್ಥಳೀಯ ನಾಯಕರುಗಳು ಈ ವಿಚಾರದಲ್ಲಿ ಸುಮ್ಮನಾಗ್ತಾ ಇದ್ದಾರೆ. ಅಲ್ಲೊಂದು ಟೋಲ್ ಮಾಡುವಾಗ ಇನ್ನೊಮ್ಮೆ ಈಗ ಮುಲ್ಕಿ ಆ ಭಾಗದಲ್ಲಿ ಕಾರ್ಕಳಕ್ಕೆ ಹೋಗುವಾಗಲೂ ಒಂದು ಹೈವೇಯಲ್ಲಿ ಟೋಲ್ ಮಾಡೋ ಪ್ರಸ್ತಾವ ಇತ್ತು. ಈಗಲೂ ಇರಬೇಕು, ಸದ್ಯತೆಗೆ ಜಾರಿಗೆ ಬರ್ತಾ ಇಲ್ಲ.
ಅಂದರೆ ಎಷ್ಟು ಟೋಲ್ ಮಾಡ್ತಾರೆ ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಮನೆ ಬೇಕಾದ ಕಾರ್ಕಳಕ್ಕೆ ಇಲ್ಲಿಂದ ಹೋಗುವಾಗ ಎಷ್ಟು ಕಡೆ ನಾವು ಟೋಲ್ ಕಟ್ಟಬೇಕು ಅನ್ನುವಂಥ ಒಂದು ಆತಂಕಗಳು ಎದುರಾಗ್ತದೆ. ಎಸ್ ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಬ್ರಹ್ಮರಕೊಟ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ಈ ವಿಚಾರ. ಈಗ ಮತ್ತೆ ಹೋರಾಟಗಳು ನಡೀತಾ ಇದೆ, ಟೋಲ್ ಗೇಟನ್ನು ತೆರವುಗೊಳಿಸಬೇಕು ಅನ್ನುವಂಥ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಸುರತ್ಕಲ್ ಟೋಲ್ ಗೇಟ್ ಅವಸ್ಥೆ ಯಾವ ಮಟ್ಟಕ್ಕೆ ಬಂದಿತ್ತು ಅಂತ ಹೇಳಿದರೆ, ಹೋರಾಟಗಳಾಯಿತು, ಟೋಲ್ ಗೇಟನ್ನು ಹಣ ಕಲೆಕ್ಟ್ ಮಾಡುವಂಥದ್ದನ್ನು ನಿಲ್ಲಿಸಲಾಯಿತು. ಆದರೆ ಕ್ರಮೇಣ ಅದು ಶೆಡ್ಗಳು, ಕಬ್ಬಿಣದ ಶೆಡ್ಗಳು ಹಾಗೇ ಉಳಿದಿತ್ತು. ಅದು ಯಾವ ಮಟ್ಟಕ್ಕೆ ಹಾನಿಯನ್ನು ನೀಡೋದಕ್ಕೆ ಮುಂದಾಯಿತು ಅಂತ ಹೇಳಿದರೆ, ಬಸ್ಗಳಲ್ಲಿ ಹೋಗುವಂಥ ಸಮಯಗಳಲ್ಲಿ ಅಥವಾ ಈ ದೊಡ್ಡ 10 ವೀಲ್ ವೆಹಿಕಲ್ಗಳು ಹೋಗುವಂಥ ವೇಳೆಗಳಲ್ಲಿ ಮುರಿದು ಬೀಳುವಂಥ ಶೆಡ್ಗಳು ಅನೇಕ ಜನರ ಜೀವಕ್ಕೂ ಕೂಡ ಕುತ್ತು ತರುವಂಥ ಪ್ರಯತ್ನವನ್ನು ಮಾಡ್ತಾಯಿತ್ತು. ಈಗ ಸದ್ಯದ ಪರಿಸ್ಥಿತಿಯನ್ನು ನಾವು ಗಮನಿಸೋದಾದರೆ, ಬ್ರಹ್ಮಕೊಟ್ಲು ಟೋಲ್ ಗೇಟ್ ಏನಿದೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳೇ ಇಲ್ಲ. ಅಲ್ಲಿ ಇರಬೇಕಾದಂಥ ನಿಯಮದಂತೆ ಇರಬೇಕಾದಂಥ ವಾಶ್ರೂಮ್ಗಳು ಅಥವಾ ಟಾಯ್ಲೆಟ್ಗಳು, ಇನ್ನಿತರ ವ್ಯವಸ್ಥೆಗಳು ಯಾವುದೂ ಕೂಡ ಪ್ರಸ್ತುತ ಅಲ್ಲಿ ವ್ಯವಸ್ಥೆಗಳು ಇಲ್ಲ. ಅದರ ಜೊತೆಗೆ ಈಗ ಇರುವಂಥ ಶೆಡ್ಗಳನ್ನು ಕೂಡ ಗಮನಿಸೋದಾದರೆ ಇದೆಲ್ಲವೂ ಕೂಡ ತೆರವಾಗಬೇಕು ಅನ್ನುವಂಥದ್ದು ಒತ್ತಾಯಗಳು ಕೇಳಿ ಬರ್ತಾ ಇರುವಂಥದ್ದು. ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ.